ಕುಡ್ಲಡ್ 5 ತಾರೀಕು ನಡಪುನ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ದುಂಬುಬರ್ಪುನ ಸರಣಿ ಚುನಾವಣೆ ಹಿನ್ನೆಲೆಡು ಮಹತ್ವ ಪಡೆದನು. ಪಕ್ಷದ ಸಂಘಟನೆ ಬೊಕ್ಕ ಚುನಾವಣಾ ಕಾರ್ಯತಂತ್ರದ ಬಗೆಡು ಈ ಕುರಿತು ವಿಸ್ತೃತ ಚರ್ಚೆ ಬೊಕ್ಕ ತೀರ್ಮಾನ ನಡಪೆರೆ ಉಂಡು ಪಡೆದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರು ತಿಳಿಸಿದರು. ವಿಶೇಷ ಅಂದರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ತಮ್ಮ ಹಲವು ಕೆಲಸಗಳ ಒತ್ತಡದ ನಡುವೆಯೂ ಕೂಡ ನಾಡಿದ್ದು 5ನೇ ತಾರೀಕಿಗೆ ನಮ್ಮ ಜೊತೆ ಇದ್ದು ಹೆಚ್ಚು ಕಡಿಮೆ ಪೂರ್ಣ ದಿವಸ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ದಕ್ಷಿಣ ಕನ್ನಡದ ವಿಶೇಷ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೆ ಹೆಚ್ಚು ಸಂತೋಷವನ್ನು ತಂದಿರುತ್ತೆ. ನಾಡಿದ್ದಿನ ಕಾರ್ಯಕಾರಿಣಿಯಲ್ಲಿ ತೆಗೆದುಕೊಳ್ಳುವಂಥ ಪಾರ್ಟಿಯ ಒಟ್ಟು ಸಂಘಟನಾತ್ಮಕವಾದಂಥ ನಿರ್ಧಾರಗಳು, ಮಾರ್ಗಸೂಚಿ, ಮಹತ್ವಪೂರ್ಣವಾದ ಯೋಚನೆಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆಯ ವಿವರಗಳು, ರಾಷ್ಟ್ರೀಯತೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂಥ ಒಟ್ಟಾರೆ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಹೊಸ ಒಂದು ಸಂದೇಶಗಳನ್ನು ಕೊಡುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಮತ್ತು ನಾಡಿದ್ದಿನ ಕಾರ್ಯಕಾರಿಣಿ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತು, ತಾಲೂಕು ಪಂಚಾಯಿತು, ಜಿಲ್ಲಾ ಪಂಚಾಯತಿನ ಒಟ್ಟಾರೆ ಸ್ಥಳೀಯಾಡಳಿತ ಚುನಾವಣೆ BJPಯ ವಿಜಯಿ ಯಾತ್ರೆಗೆ ಮುನ್ನುಡಿಯನ್ನು ಬರೆಯುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೆವು. ಸಂಘಟನಾತ್ಮಕವಾಗಿ ಯಾವ ರೀತಿ ಚುನಾವಣೆಯನ್ನು ಗೆಲ್ಲಬಹುದು ಅನ್ನೋದಕ್ಕೆ ನಾಡಿದ್ದು ನಡೆಯುವ 5ನೇ ತಾರೀಕಿನ ಈ ಕಾರ್ಯಕಾರಿಣಿ ನಮಗೆ ಮಾರ್ಗಸೂಚಿಯನ್ನು ಹಾಕಿಕೊಡುತ್ತೆ ಅಂತೇಳಿ ನಾವೆಲ್ಲ ವಿಶ್ವಾಸ ಹೊಂದಿದ್ದೇವೆ. 5ನೇ ತಾರೀಕು ಗುರುವಾರ ಬೆಳಗ್ಗೆ 10 ಗಂಟೆಗೆ TV ರಮಣಪೈ ಸಭಾಂಗಣ ಇಲ್ಲಿ ನಡೆಯುವಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾರೆ. ಅದೇ ದಿವಸ ಬೆಳಗ್ಗೆ 11:30ಕ್ಕೆ ಹೋಟೆಲ್ ವೈಶನ್ ಪಾರ್ಲರ್ನಲ್ಲಿ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಯಡಿಯೂರಪ್ಪನವರು ಭಾಗವಹಿಸ್ತಾರೆ. ನಂತರ ಎಲ್ಲ ನಮ್ಮ ಇಡೀ ದಿವಸದ ನಿಬಿಡವಾದ ಕಾರ್ಯಾಚರಣೆಯಲ್ಲಿ ನಮ್ಮ ಜೊತೆ ಮುಖ್ಯಮಂತ್ರಿಗಳಿದ್ದು ಸ್ವಾಭಾವಿಕವಾಗಿ ಜಿಲ್ಲೆ ಆಡಳಿತಾತ್ಮಕ ವಿಚಾರದ ಬಗ್ಗೆಯೂ ಕೂಡ ನಾವು MLC ಅವರು, MLAಗಳು, ಮಂತ್ರಿಗಳು ಮತ್ತು ಪ್ರಮುಖರ ಜೊತೆ ಮಾತಾಡುವಂಥ ಒಂದು ಯೋಚನೆ ಕೂಡ ನಮ್ಮಲ್ಲಿದೆ. ಇಡೀ ದಿವಸದ ಕಾರ್ಯಕ್ರಮವನ್ನು ಮುಗಿಸಿ ಸಂಜೆ 7 ಗಂಟೆಗೆ ಅವರು 8:40ಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಬೆಂಗಳೂರಿಗೆ ವಾಪಸ್ ಹೋಗ್ತಾರೆ. ಇದು ಅವರ ಕಾರ್ಯಸೂಚಿ ಅನ್ನೋದನ್ನು ಈ ಮೂಲಕ ತಮಗೆ ಪ್ರಕಟಿಸ್ತಾ ಇದ್ದೇನೆ. ಒಂದು ಸಂತೋಷ ಅಂದರೆ ಕಳೆದ 2 ದಶಕಗಳ ಈಚೆ ರಾಜ್ಯ ಕಾರ್ಯಕಾರಿಣಿ ಮಂಗಳೂರಲ್ಲಿ ನಡೆದದ್ದು ನಮಗೆ ನೆನಪಿಲ್ಲ. 2 ದಶಕಗಳ ನಂತರ ರಾಜ್ಯ ಕಾರ್ಯಕಾರಿಣಿ ಮಂಗಳೂರಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ, ಯೋಜನಾಬದ್ಧವಾಗಿ, ಭಾಳ ಅರ್ಥಪೂರ್ಣವಾಗಿ ಎಲ್ಲ ಯೋಚನೆಗಳನ್ನು ಇಟ್ಟುಕೊಂಡು ಈ ಕಾರ್ಯಕಾರಿಣಿಯನ್ನು ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕಾರಿಣಿಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಗೌರವಾನ್ವಿತ ರಾಜ್ಯ BJP ಅಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಅವರಿಗೆ ನಾನು ಇಡೀ ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಹೇಳಬೇಕು ಅಂತ ಅನಿಸಿದೆ. ನೂತನ ಪದಾಧಿಕಾರಿಗಳ ಆಯ್ಕೆಯಾದ ನಂತರ ಪ್ರಥಮವಾಗಿ ನಡೆಯುವಂಥ ಈ ಕಾರ್ಯಕಾರಿಣಿಯಲ್ಲಿ ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಸಂಘಟನಾತ್ಮಕವಾದ ಮತ್ತು ಚುನಾವಣಾ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ಮಾಡಲಿದ್ದು ನಮ್ಮ ಪಕ್ಷದ ವರಿಷ್ಠರು ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಿದ್ದೆವು. ಈ ಸಭೆಯಲ್ಲಿ ಎಲ್ಲ ಕೋರ್ ಕಮಿಟಿ ಸದಸ್ಯರು, ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಭಾಗವಹಿಸುತ್ತಾರೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಹೇಶ್ ತೆಂಗಿನಕಾಯಿ, ಬಿಜೆಪಿ ವಿಭಾಗ ಪ್ರಭಾರಿ ಉದಯಕುಮಾರ್ ಶೆಟ್ಟಿ, ಸಹ ಪ್ರಭಾರಿಗಳು ಗೋಪಾಲಕೃಷ್ಣ ಹೇರಳೆ, ರಾಜೇಶ್ ಕಾವೇರಿ, ಜಿಲ್ಲಾಧ್ಯಕ್ಷರು ಶ್ರೀ ಸುದರ್ಶನ್ ಎಂ, ಜಿಲ್ಲಾ ವಕ್ತಾರರು ಶ್ರೀ ಜಗದೀಶ್ ಶೇನವ ಸುದ್ದಿಗೋಷ್ಠಿ ಒಳಗೇತಾರೆ.